ನವರಾತ್ರಿ ಪ್ರಯುಕ್ತ ಮಂಗಳೂರಿನ ಕೊಟ್ಟಾರದಲ್ಲಿರುವ ವಿದ್ಯಾ ಸರಸ್ವತಿ ಕ್ಷೇತ್ರದಲ್ಲಿ ಶ್ರೀ ವಿದ್ಯಾ ಸರಸ್ವತಿ ದೇವಿಗೆ ವಿಶೇಷ ಪೂಜೆ ಮತ್ತು ಭಕ್ತಿ ರಸಮಂಜರಿ ಕಾರ್ಯಕ್ರಮ ಶ್ರೀ ವಿದ್ಯಾ ಸರಸ್ವತಿ ಸಾಂಸ್ಕೃತಿಕ ವೇದಿಕೆಯಲ್ಲಿ ನಡೆಯಿತು. ನವರಾತ್ರಿ ಪ್ರಯುಕ್ತ ಕರಾವಳಿಯ ವಿವಿಧ ದೇವಿ ದೇವಸ್ಥಾನಗಳಲ್ಲಿ ಜಗನ್ಮಾತೆಗೆ ವಿಶೇಷ ಪೂಜೆ ವಿಧಿವಿಧಾನಗಳು ನಡೆಯುತ್ತಿದ್ದು, ಮಂಗಳೂರಿನ ಕೊಟ್ಟಾರದಲ್ಲಿರುವ ವಿದ್ಯಾ ಸರಸ್ವತಿ ಕ್ಷೇತ್ರದ ಶ್ರೀ ವಿದ್ಯಾ ಸರಸ್ವತಿ ಸಾಂಸ್ಕೃತಿಕ ವೇದಿಕೆಯಲ್ಲಿ ಖ್ಯಾತ ಸಂಗೀತಗಾರರಾದ ಚರಣ್ ಕುಮಾರ್ ಸುವರ್ಣ ತಂಡದವರಿಂದ ಭಕ್ತಿ ರಸಮಂಜರಿ ನಡೆಯಿತು. ಬಳಿಕ ಶ್ರೀದೇವಿಗೆ ಕ್ಷೇತ್ರದ ಧರ್ಮದರ್ಶಿಗಳಾದ ನವೀನ್ ಚಂದ್ರ ಶ್ರೀಯನ್ ರವರು ವಿಶೇಷ ಪೂಜೆಯನ್ನ ಸಲ್ಲಿಸಿದರು. ಬಳಿಕ ಮಾತನಾಡಿದ ಅವರು, ಕ್ಷೇತ್ರದಲ್ಲಿ ನವರಾತ್ರಿಯ ಪ್ರಯುಕ್ತ ಶ್ರೀದೇವಿಗೆ ನಡೆಯಲಿರುವ ವಿಶೇಷ ಪೂಜಾ ವಿಧಿವಿಧಾನಗಳ ಕುರಿತು ಮಾಹಿತಿಯನ್ನ ನೀಡಿದರು. ಇಲ್ಲಿ ಪ್ರತಿ ವರ್ಷ 10 ದಿವಸ ನವರಾತ್ರಿ ಪೂಜೆ ಇಲ್ಲಿ ವಿಧಿವಿಧಾನ ಪ್ರಕಾರವಾಗಿ ನಾವು ಮಾಡ್ತೇವೆ. ನಮಗೆ ಇದರ ಹೆಚ್ಚು ಪ್ರೋತ್ಸಾಹ ಆಶೀರ್ವಾದ ಮಾಡಿದ್ದು ಕಟೀಲಿನ ವಿದ್ವಾಂಸರಾದ ಆನುವಂಶಿಕ ಅರ್ಚಕರಾದ ಅನಂತ ಪದ್ಮನಾಭ ಆಸಣ್ಣರವರ ನಮಗೆ ಒಂದು ಆಶೀರ್ವಾದ. ಪ್ರತಿ ವರ್ಷ ಈ ಸನ್ನಿಧಾನಕ್ಕೆ ಬಂದವರು ಆಶೀರ್ವಾದ ನೀಡ್ತಾರೆ ವಾರ್ಷಿಕ ಮಹಾಪೂಜೆಯ. ಅದೇ ಪ್ರಕಾರ ಇಲ್ಲಿ ಒಟ್ಟಿಗೆ 14 ಶಿಲಾಮಯ ಮೂರ್ತಿ ಉಂಟು. 14 ಶಿಲಾಮಯ ಮೂರ್ತಿಗೆ ಬೆಳಿಗ್ಗೆ 5 ಗಂಟೆಗೆ ಅಭಿಷೇಕ ಆಗ್ತದೆ. 5 ಗಂಟೆಯಿಂದ 6:30 ಗಂಟೆ ತನಕ ಇಲ್ಲಿ ಪೂಜೆ ವಿಧಿವಿಧಾನ ನೆರವೇರಿ ನಂತರ ಭಕ್ತಾದಿಗಳು ಇಲ್ಲಿ ಬರ್ತಾ ಇದ್ದಾರೆ. ಅದೇ ಪ್ರಕಾರ ಈ ನವರಾತ್ರಿ ಆದ ನಂತರ ಇನ್ನು ಬರುವಂಥದ್ದು ನಾಡ್ದು ಸುಬ್ರಹ್ಮಣ್ಯ ಷಷ್ಠಿ. ಇಲ್ಲಿ ಸುಬ್ರಹ್ಮಣ್ಯ ಸ್ಕಂದ ದೇವರು ಕೂಡ ಇದ್ದಾರೆ. ಅಲ್ಲಿ ಕೂಡ ನಾವು ವಿಶೇಷ ರಂಗಪೂಜೆಯನ್ನು ಕೂಡ ಮಾಡ್ತೇವೆ. ಅದೇ ಪ್ರಕಾರವಾಗಿ ನಂತರ ಬರುವಂಥದ್ದು ಕುಂಭ ಮಾಸದಲ್ಲಿ ನಮ್ಮ ವಾರ್ಷಿಕ ಮಹಾಪೂಜೆ ವಿದ್ಯಾ ಮಾತೆಯದ್ದು. ಅನೇಕ ಭಕ್ತರು ಪಾಲ್ಗೊಂಡು ದೇವರ ದರ್ಶನವನ್ನ ಪಡೆದು ಅನ್ನಪ್ರಸಾದವನ್ನ ಸ್ವೀಕರಿಸಿ ಪುನೀತರಾದರು. ಪವನ್ ಕಾಜ್ಮಡ್ಕ, ವಿ4 ನ್ಯೂಸ್, ಮಂಗಳೂರು.